ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ನಮ್ಮ ಆಚೆಲ್ಲ ಹೋಳಿಗೆ ಅಂತ ಹೇಳ್ತೇವೆ, ಬ್ಯಾಂಗ್ಳೂರು ಕಡೆ ಒಬ್ಬಟ್ಟು ಅಂತ ಹೇಳ್ತಾರೆ. ಹಾಗೆ ನಾನು ಹೋಳಿಗೆ ಮಾಡಿಕೊಳ್ಳುವ ಅಂತ ಇದ್ದೇನೆ. ಈಗ ಹೋಳಿಗೆ ಅಂದರೆ ಗೋಧಿ ಹಿಟ್ಟನ್ನು ಬಳಸಿಕೊಂಡು, ಹಾಗೆ ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿಯಲ್ಲಿ ಹೋಳಿಗೆಯನ್ನು ಮಾಡ್ತೇನೆ. ಇದು 3 ಕಪ್ಪು ಗೋಧಿ ಹಿಟ್ಟು, ಇನ್ನು 1 ಕಪ್ಪು ಮೈದಾ ಹಾಕ್ಕೊಳ್ತೇನೆ. ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ, ಆದರೂ ಅದು ಬೇರೆ ಇದು ಬೇರೆ. 1 ಕಪ್ಪು ಮೈದಾ, ಒಂದು 2 ಸ್ಪೂನಿನಷ್ಟು ತೆಂಗಿನೆಣ್ಣೆ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ನೀವು ಬಳಸುವಂಥದ್ದು. ನಾವಿಲ್ಲಿ ಜಾಸ್ತಿಯಾಗಿ ತೆಂಗಿನೆಣ್ಣೆ ಉಪಯೋಗ ಮಾಡ್ತೀವಿ, ಹಾಗಾಗಿ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಸ್ವಲ್ಪ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸಿಕೊಂಡು ಕಲಸಿಕೊಳ್ತೇನೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಬೇಕು, ಅಂದರೆ ಒಮ್ಮೆಲೆ ನೀರು ಹಾಕಿದರೆ ಜಾಸ್ತಿ ಆಗ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಇಟ್ಕೊಳ್ಳುವ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡುವ. ಈಗ ನಾವು ಹೋಳಿಗೆ ಮಾಡಿಕೊಳ್ಳಿಕ್ಕೆ ನೋಡಿ ಅರ್ಧ ಕಪ್ಪು ತುಪ್ಪ ತಗೊಂಡಿದ್ದೇನೆ. ಅದಕ್ಕೆ ಹೂರಣ ಮಾಡಿಕೊಳ್ಳಿಕ್ಕೆ ಹಾಗೆ ತೆಂಗಿನಕಾಯಿ, 1 ತೆಂಗಿನಕಾಯಿ ತಗೊಂಡಿದ್ದೇನೆ. ಬೆಲ್ಲ, ಒಂದು ಅರ್ಧ ಕೆ ಜಿ ಬೆಲ್ಲ ಇರ್ಬೋದು ಇದರಲ್ಲಿ, ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ. ಇದರಲ್ಲಿ ನೋಡಿ ಇದು ಒಂದು 5 ಕಪ್ ಉಂಟು ಇದರಲ್ಲಿ. ಈಗ ನೋಡಿ ಇದು 1 ಕಪ್ ಆಗ್ತದೆ. ಈ ಕಪ್ಪಲ್ಲಿ 1 ಕಪ್ ಆಗುತ್ತೆ ಇಷ್ಟು. ಹಾಗೆ ಇದು 5 ಕಪ್ ಉಂಟು. 5 ಕಪ್ಪು ಕುಂಬಳಕಾಯಿಗೆ ಅರ್ಧ ಕೆ ಜಿ ಬೆಲ್ಲ, 1 ತೆಂಗಿನಕಾಯಿ ಮತ್ತು ಅರ್ಧ ಕಪ್ಪು ತುಪ್ಪ ತಗೊಂಡಿದ್ದೇನೆ. ಈಗ ನಾವು ಹೂರಣ ರೆಡಿ ಮಾಡಿಕೊಳ್ಳುವ. ಈಗ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೇನೆ. ತುಪ್ಪ ಬಿಸಿ ಆಗ್ತಾ ಉಂಟು. ಈಗ ಕುಂಬಳಕಾಯಿ ಹಾಕ್ಕೊಳ್ತೇನೆ. ಇದು ಸರಿ, ನಾವು ಈಗ ಸ್ವಲ್ಪ ಬೇಯುವವರೆಗೆ ಹೀಗೆ ಮಗ್ಸ್ತಾ ಇರಬೇಕು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ, ಟೇಸ್ಟ್ ಚೇಂಜ್ ಆಗಲಿಕ್ಕೋಸ್ಕರ. ನೋಡಿ ಈಗ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೇನೆ. ಇದು ಬೇಗ ಯಾಕೆ ಹಾಕ್ಕೊಂಡಿದ್ದೇನೆ ಅಂದರೆ ಅದು ಚೆನ್ನಾಗಿ ಅದರೊಟ್ಟಿಗೆ ಇದು ಬೇಯಬೇಕು. ಅದಕ್ಕೆ ನೋಡಿ ಈಗ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ. ನಾನು ಪುಡಿ ಮಾಡಿ ಸೇರಿಸ್ಕೊಳ್ಳಿಲ್ಲ, ಇಡಿಯೇ ಸೇರಿಸ್ಕೊಳ್ತಿದ್ದೇನೆ, ಅಂದರೆ ಬಿಸಿಗೆನೆ ಕರಗ್ತದೆ ಅದು. ಅದಕ್ಕೆ ನೋಡಿ ಈಗ ತುಪ್ಪ ಬಿಡ್ತಾ ಉಂಟಲ್ಲ, ಈಗ ಆಗ್ತಾ ಬಂತು ನೋಡಿ, ಎಲ್ಲ ತುಪ್ಪ ಬಿಡ್ತಾ ಉಂಟು ನೋಡಿ. ಹಾಗೆ ಈಗ ಇನ್ನಿದು ಸಾಕು, ತಣಿಲಿಕ್ಕೆ ಬಿಡೋಣ. ಈಗ ನೋಡಿ 3/4 ಗಂಟೆ ಆಗಿದೆ ಇದಿಟ್ಟು. ಅರ್ಧ ಗಂಟೆ ಅಂತ ಹೇಳಿದ್ದೆ ನಾನು, ನೋಡಿ 3/4 ಗಂಟೆ ಆಯಿತು. ಹೀಗೆ ಆಗಿದೆ. ಈಗ ನಾವು ಇದನ್ನು ಸ್ವಲ್ಪ ಹೀಗೆ ಮಾಡಿ ಉಂಡೆ ಮಾಡಿಕೊಳ್ಳೋಣ.
ನೋಡಿ ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟೆ. ನೋಡಿ ಈ ರೀತಿ ಕೈಯಲ್ಲಿ ತಟ್ಟಿಕೊಂಡು ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಬಂದಿದೆ. ನೀವು ಹಾಗೆ ಮಾಡ್ಕೊಳ್ಳಿ. ಅದಕ್ಕೆ ಸಕ್ಕರೆ ಪುಡಿ ಹಾಕ್ತಿದ್ದೇನೆ ನೋಡಿ. ಅದು ಜಾಸ್ತಿ ಆದರೆ ಸ್ವಲ್ಪ ಆಚೆ ಮಾಡ್ಕೊಳ್ಬಹುದು. ಒಂದು ಸಕ್ಕರೆಗೆ ಏಲಕ್ಕಿ ಹಾಕಿ ಒಟ್ಟಿಗೆ ಪೌಡ್ರ್ ಮಾಡಿಕೊಂಡದ್ದು. ತುಂಬ ಟೇಸ್ಟಿಯಾಗಿರುತ್ತೆ ಅದು ತಿನ್ನಲಿಕ್ಕೆ. ನೋಡಿ ಇದು ಒಬ್ಬೊಬ್ಬರು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಇನ್ನೊಬ್ಬರನ್ನು ನಾನು ಜೊತೆಗೆ ಕರ್ಕೊಂಡಿದ್ದೇನೆ, ನಮ್ಮ ಅಕ್ಕನ ಮಗಳು. ಹಾಗೆ ಒಬ್ಬಳಿಗೆ ಸ್ವಲ್ಪ ಕಷ್ಟ ಆಗ್ತದಲ್ಲ, ಅದಕ್ಕೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಮಾಡ್ತಿದ್ದೇವೆ. ನಾಗರ ಪಂಚಮಿಯ ಪ್ರಯುಕ್ತ ಈ ಒಂದು ರೆಸಿಪಿನ ಮಾಡ್ತಿದ್ದೇನೆ. ನೋಡಿ ಕುಂಬಳಕಾಯಿ ಹೋಳಿಗೆ. ನಾನು ಇದನ್ನು ತುಂಬ ನಿಮಗೆ ಆಗೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ತೋರಿಸಿದ್ದೇನೆ. ಅದೇ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಸಕ್ಕರೆ ಪುಡಿ ಹಾಕಲಿಲ್ಲ ನೋಡಿ. ಇದಕ್ಕೆ ಸಕ್ಕರೆ ಪುಡಿ ಹಾಕಿದ್ದೇನೆ. ಮತ್ತು ತುಪ್ಪದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ವಿಜಯಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಸಿಗ್ತೇನೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.